ಅತಿ ಹೆಚ್ಚು ಲವಂಗ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶ ಇಂಡೋನೇಷ್ಯಾ. ಭಾರತವು ಆಮದು ಮಾಡಿಕೊಂಡು ರಫ್ತು ಮಾಡುತ್ತದೆ. ಜಗತ್ತಿನ ಒಟ್ಟು ಲವಂಗ ಬೆಳೆಯಲ್ಲಿ 60% ಇಂಡೋನೇಷ್ಯಾದಲ್ಲಿ ಉತ್ಪಾದನೆಯಾಗ್ತಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಲವಂಗ ಬಳಸುವ ಇವರು ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಂಗ ರಫ್ತು ಮಾಡುವವರು ಆಗಿದ್ದಾರೆ. ಜಾವಾ, ಸುಲವೇಸಿ ಮುಲುಕುಲುಗಳು ಲವಂಗ ಪ್ರಾಂತ್ಯಗಳಾಗಿವೆ. ಚೀನಾ, ರೋಮ್ಗಳಲ್ಲಿ 2000 ವರ್ಷ ಹಿಂದಿನ ಲವಂಗ ಮಾಹಿತಿ ಸಿಗುತ್ತದೆ. ಇಂಡೋನೇಷ್ಯಾ 1,30,000 ಟನ್, ಮಡಗಾಸ್ಕರ್ 28,000 ಟನ್, ತಾಂಜೇನಿಯಾ 22,000 ಟನ್, ಶ್ರೀಲಂಕಾ 10,000 ಟನ್. ಕ್ಯಾಮರಾನ್ ಅತಿ ಹೆಚ್ಚು ಲವಂಗ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶಗಳಾಗಿವೆ. ಕೆನ್ಯಾ, ಭಾರತ, ಬ್ರೆಜಿಲ್, ಮಲೇಷಿಯಾ ಇತರ ಲವಂಗ ಬೆಳೆಯುವ ದೇಶಗಳು. ಭಾರತವು ಇಂಡೋನೇಷ್ಯಾ, ಶ್ರೀಲಂಕಾಗಳಿಂದ ಏಲಕ್ಕಿ ಆಮದು ಮಾಡಿಕೊಂಡು ರಫ್ತು ಮಾಡುತ್ತವೆ. ಯುಸೆನಲ್ಲಿ ಹೆಚ್ಚು ಇರುವ ಭಾರಿ ಪರಿಮಳದ ಲವಂಗ ಇಂಡೋನೇಷ್ಯಾದ್ದು. ಪುಟ್ಟ ಮದ್ದು ಬಳಕೆಗೆ ಸೂಕ್ತ ಶ್ರೀಲಂಕಾದ ಲವಂಗ ಎನ್ನಲಾಗಿದೆ.